ಸಸ್ಯ ಜಾತ್ರೆಯಲ್ಲಿ ಜನ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒಂದಷ್ಟು ಗಿಡಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ನೋಡಿದಿರಿ. ಬಹಳಷ್ಟು ಜನ ಬೇರೆ ಬೇರೆ ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ಈ ಒಂದು ಸ್ಟಾಲ್ನಲ್ಲಿ ಜಾಕ್ ಅನಿಲ್ಸ್ 1.5 ವರ್ಷದಲ್ಲಿ ಫಲ ಕೊಡುವ ಆಲ್ ಸೀಸನ್ ಹಲಸು, ನಿನ್ನಿಕಲ್ಲು ನರ್ಸರಿ, ಅಳಕೆಮಜಲು, ಕಬಕ, ವಿಟ್ಲ ರಸ್ತೆ, ಪುತ್ತೂರು ಅನ್ನುವಂಥದ್ದು. ಜಾಕ್ ಅನಿಲ್ ಅಂತಂದರೆ ಬಹಳ ವಿಶೇಷವಾಗಿ ಅವರು ಭಾರಿ ಫೇಮಸ್ಸು. ಜಾಕ್ ಅನಿಲ್ ಅವರದ್ದೇ ಆದಂಥ ಒಂದು ಹೆಸರನ್ನು ಮಾಡಿದವರು. ತಮ್ಮ ಫಾರ್ಮ್ನಲ್ಲಿರುವಂಥ 4 ವರ್ಷದ ಮರದ ಜೊತೆಗೆ ಜಾಕ್ ಅನಿಲ್ ಇಲ್ಲಿದ್ದಾರೆ ನೋಡಿ, ಇವರು ಇಲ್ಲಿದ್ದಾರೆ. ಈಗ ಜಾಕ್ ಅನಿಲ್ ಒಟ್ಟಿಗಿದ್ದಾರೆ. ಅವರು ಬಹಳ ವಿಶೇಷವಾಗಿ ಅವರದ್ದೊಂದು ಸ್ಟೋರಿ ಹೇಳ್ತಾ ಇದ್ರು. ಏನು ಅಂತಂದರೆ ಯಾಕೆ ಈ ಒಂದು ವ್ಯಾಪಾರಕ್ಕೆ ಅವರು ಇಳಿದ್ರು ಅನ್ನುವಂಥದ್ದೇ ಒಂದು ವಿಶೇಷ. ಮತ್ತು ಇವತ್ತು ಈ ಒಂದು ಸಸ್ಯ ಜಾತ್ರೆ ಹೈಲೈಟ್ ಕೂಡ ಜಾಕ್ ಅನಿಲ್ದು ಈ ಒಂದು ಶಾಪ್ ಕೂಡ ಹೌದು. ಜಾಕ್ ಅನಿಲ್ ಅವರೇ, ಸುದ್ದಿಯ ಸಸ್ಯ ಜಾತ್ರೆಯಲ್ಲಿ ತಾವಿದ್ದೀರಿ, ಹೇಗಿದೆ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ನಾವು ಇಷ್ಟೊಂದು ತಿಳ್ಕೊಳ್ಳಿಲ್ಲ. ಯಾಕಂದರೆ ನಾವು ವ್ಯಾಪಾರ ಆದರೆ ಆಗಲಿ ಇಲ್ಲಾದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ನಾವು ಸುಮಾರು ಗಿಡಗಳನ್ನಿದ್ದೇವೆ. ಆದರೆ ಈಗ ನಾಳೆ ಕೆಲವು ಐಟಮ್ ಈಗಲೇ ಖಾಲಿ ಆಯಿತು, ನಾಳೆ ತರಬೇಕಷ್ಟೇ ಇನ್ನೊಮ್ಮೆ. ಕೆಲವು ಚಟ್ಟಿಲಿ ಬೆಳೆಸೋ ಮಾವು ಮತ್ತು ವಿಯೆಟ್ನಾಂ ಹಲಸಿನ ಗಿಡ ಎಲ್ಲ ಒಳ್ಳೆ ಮೂವ್ಮೆಂಟ್ ಇದೆ. ಮತ್ತು ಇದು ಈಗ ನೋಡುವಾಗ ಪ್ರತಿ ವರ್ಷವೂ ಈ ಥರ ಆಗಬೇಕಂತ ಮಾಡಬೇಕಂತ ಆಗ್ತದೆ, ಆಸೆ ಉಂಟು. ಅದಕ್ಕೆ ಶುದ್ಧಿಯವರು ಚಂದ ಮಾಡಲಿ. ಮತ್ತು ಸಸ್ಯ ಸಂತೆ ಅಂತ ಹೇಳಿದ ಮೇಲೆ ಸುಮಾರು ಈಗ ನನ್ನ ಲೆಕ್ಕದಲ್ಲಿ ಒಂದು 15 ನರ್ಸರಿ ಇರಬೇಕು ಇಲ್ಲಿ. ಅಷ್ಟು ನರ್ಸರಿಗಳು ಬಂದಿಲ್ಲ, ಅದು ಸಂತೋಷ. ಸಾಧಾರಣ ಕೃಷಿ ಮೇಳ ಹೇಳಿದ ಮೇಲೆ ಒಂದು 2-3 ನರ್ಸರಿಗಳು ಮಾತ್ರ. ಈಗ ಇಷ್ಟೊಂದು ನರ್ಸರಿಗಳನ್ನು ಇಲ್ಲಿ ತರಲಿಕ್ಕೆ ಆದದ್ದು ಒಂದು ಸಂತೋಷ ಕಾಣ್ತಾ ಇದೆ. ಏನೆಲ್ಲ ಉಂಟು ನಿಮ್ಮದು ಸ್ಪೆಷಲ್? ಅಲ್ಲ, ನಮ್ಮದು ಮೇಯ್ನ್ ಹಲಸು, ಅದರೊಟ್ಟಿಗೆ ಹಣ್ಣಿನ ಗಿಡಗಳು, ರಂಬುಟಾನ್, ಮ್ಯಾಂಗೋಸ್ಟಿನ್, ಕಸಿ ಅಂಬಟೆ ಚಟ್ಟಿಯಲ್ಲಿ ಬೆಳೆಸುವಂಥದ್ದು ಮತ್ತು ಆ ಥರ ಗಿಡಗಳೆಲ್ಲ ಇದೆ. ಆಮೇಲೆ ಮಿರಾಕಿಲ್ ಫ್ರೂಟು, ಜಬೋಟಿಕಾ ಅಂತ ಕೆಲವು ಫಾರಿನ್ ಹಣ್ಣುಗಳು, ಎಕ್ಸೋಟಿಕ್ ಫ್ರೂಟ್ಗಳು ಕೆಲವಿದೆ. ಈಗ ಫಾರಿನ್ ಹಣ್ಣುಗಳಿಗೆ ಡಿಮ್ಯಾಂಡ್ ಉಂಟಾ? ಸ್ವಲ್ಪ ಎಕ್ಸೋಟಿಕ್ ಫ್ರೂಟ್ಗಳಿಗೆ ಹೋಗ್ತೇವೆ. ಈಗ ನಿಮ್ಮ ಅನಿಲ್ ಬೆಳಂಜಿ ಅವರೆಲ್ಲ ತುಂಬ ತರ್ತಾರಲ್ಲ, ಅವರು ಸ್ಟಾಲ್ ಹಾಕಿದ್ರಲ್ಲ, ಅವರು ಸ್ಟಾಲ್ ಉಂಟು. ಅವರು ಸ್ಟಾಲ್ ಉಂಟಲ್ಲ, ಅಲ್ಲಿ ಅವರು ತುಂಬ ಮಾರ್ತಾರೆ. ನಮಗೆ ಅವರ ದೊಡ್ಡ ವೈಲಾಗೆ ಮಾಡ್ತಾರೆ. ನಮ್ಮಲ್ಲಿ ಕಾಮನ್ ಆಗಿ ಕೇಳುವಂಥ ಗಿಡಗಳು ಮಾತ್ರ ಹೇಗೆ ಡಿಮ್ಯಾಂಡ್ ಉಂಟು. ಡಿಮ್ಯಾಂಡ್ ಉಂಟು. ಈಗ ನೀವು ನರ್ಸರಿ ಮಾಡಿದಿರಿ, ಮತ್ತು ಇಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಿರೀಕ್ಷಿಸಿರಲಿಲ್ಲ ನೀವು? ಇಲ್ಲ, ಫಸ್ಟ್ ದಿನ ಇಷ್ಟೊಂದು ರೆಸ್ಪಾನ್ಸ್ ಬರ್ತದೆ. ನಾಳೆ ಜನ ರಶ್ ಇರುತ್ತೆ, ಒಂದು ರಶ್ ಬಂದಾಯಿತು. ಫಸ್ಟ್ ದಿನನೇ ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ಈಗ ನಾಳೆ ಯಾವುದು ಹೆಚ್ಚಿನ ಗಿಡ ತರಬೇಕು ಅಂತ ಪ್ಲ್ಯಾನ್ ಮಾಡಿದಿರಿ? ನಾಳೆ ಬಂದವ್ರಿಗೆ ಏನೆಲ್ಲ ಸಿಗ್ತದೆ? ಅಲ್ಲ, ಎಲ್ಲ ನಾವು ಸ್ಟೋಕ್ ಮಾಡ್ತೇವೆ. ಎಲ್ಲ ಯಾವುದು ಇಲ್ಲನಿಲ್ಲ, ಎಲ್ಲ ಸ್ಟೋಕ್ ಮಾಡ್ತೇವೆ. ಓಕೆ, ನಾಳೆ ಬರೋವರಿಗೆ ಅಂತ ಹೇಳಿದ್ರೆ ಇಷ್ಟ ಪಡ್ತೀವಿ. ನಾಳೆ ಬನ್ನಿ, ಎಲ್ಲ ಉಂಟು. ಎಲ್ಲ ಬನ್ನಿ. ಮತ್ತು ಇದು ಖಾಲಿ ಸಸ್ಯಗಳು ಮಾತ್ರ ಅಲ್ಲ, ನಮಗೆ ಒಂದು ಸಣ್ಣ ಎಕ್ಸಿಬಿಷನ್ ಇದೆ. ಎಲ್ಲ ಇದೆ, ಅಲ್ಲ ಪಕ್ಕ ಎಕ್ಸಿಬಿಷನ್ ಥರ ಇದ್ದೇವೆ ಎಲ್ಲ. ಅದರಲ್ಲಿ ಗಿಡಗಳಿಗೆ ಮತ್ತು ಸಸ್ಯಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟಿದ್ದೇವೆ. ಚಾಂದಿನಿ ಗಾರ್ಡನ್ ಅವರು ಮತ್ತೆ ಗಿಡ ತಂದಿದ್ದಾರೆ. ಹೂವಿನ ಗಿಡಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಉಂಟು ಅಂತ ಅನಿಸುತ್ತೆ. ಇಲ್ಲಿ ಗಿಡ ನೋಡುವವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ, ಹೇಗುಂಟು? ಚೆನ್ನಾಗುಂಟಾ? ಎಂತೆಲ್ಲ ತಗೊಂಡೋ ಪ್ಲ್ಯಾನ್? ಹೂವಿನ ಗಿಡ ಎಲ್ಲ ಸ್ವಲ್ಪ. ಹೂವಿನ ಗಿಡ, ಹಣ್ಣಿನ ಗಿಡ. ಯಾಕೆ ಹಣ್ಣಿನ ಗಿಡ ಬೇಕು? ಫ್ರೂಟ್ಸ್ ಒಳ್ಳೇದಲ್ಲ. ಫ್ರೂಟ್ಸ್ ಎಲ್ಲ ಒಳ್ಳೇದಲ್ಲ. ಹೌದು. ಮಕ್ಕಳಿಗೆ ಈಗ ಹಣ್ಣು ಅಂತಂದ್ರೆ ಇಷ್ಟ. ಹೌದು. ಗಿಡ ಬೇಡ? ಗಿಡ ಬೇಕು. ಬೇಕಾ? ನಿಂಗೆ ಬೇಕಣ್ಣ ಗಿಡ? ಬೇಕು. ಯಾವುದು? ಹಣ್ಣಿನ ಗಿಡವ? ನೋಡಿ, ಇಲ್ಲಿ ಚಾಂದಿನಿ ಗಾರ್ಡನ್ ಮತ್ತೆ ಬಂದಿದ್ದಾರೆ. ಮತ್ತೆ ಈಗ ಅಂದರೆ ಖಾಲಿ ಆಯಿತು ಅಂತ ಅನ್ಸುತ್ತೆ ಸ್ವಲ್ಪ ಎಲ್ಲ ಗಿಡ. ನಮಸ್ಕಾರ. ಈಗ ಖಾಲಿ ಆಯ್ತಾ ಕೆಲ ಗಿಡ? ಇಲ್ಲ, ಖಾಲಿ ಆಗಲಿಲ್ಲ, ಬರುದಷ್ಟೇ. ಡಿಮಾಂಡ್ ಹೇಗುಂಟು? ತೊಂದರೆ ಇಲ್ಲ, ಜನ ಬರ್ತಿದ್ದಾರೆ. ರಶ್ ಉಂಟು ಅಲ್ವಾ? ಹೌದು. ನಾಳೆ ಮತ್ತೆ ಜಾಸ್ತಿ ಬರ್ಬೋದು. ನೋಡುವ. ನಾಳೆ ಬರುವವರಿಗೆ ಅಂತ ಹೇಳಿದ್ರು. ಹೂವಿನ ಗಿಡ ಇದೆ, ಫ್ರೂಟ್ಸ್ ಗಿಡ ಇದೆ, ತಗೊಂಡು ಹೋಗಿ ಅಂತ. ಚಾಂದಿನಿ ನರ್ಸರಿ ಅವರು ಮತ್ತೊಂದು ಕಡೆಯಿಂದ ಇನ್ನೊಂದು ಹಲಸಿದ್ದು ಅವ್ರ ಹತ್ರನೂ ಕೂಡ ಮಾತಾಡಿಸ್ಬೇಕು. ನೋಡಿ, ಇಲ್ಲಿ ಸರ್ವತ್ತು J33 ಜಾಕ್ ಎಲ್ಲವೂ ಕೂಡ ಇದೆ. ಇಲ್ಲಿ ಇನ್ನೊಂದು 1 ವರ್ಷದಲ್ಲಿ ಫಲ ಕೊಡುವಂಥ ಮತ್ತೊಂದು ಹಲಸಿನ ಒಂದು ಎಕ್ಸಿಬಿಷನ್ನ ಸೆಂಟರ್. ಇಲ್ಲಿ ಸಿದ್ದು ಹಲಸಂತೆ, ಕೊಲಂಬು ಮ್ಯಾಂಗೋ, ಚಂದ್ರ ಹಲಸು ಗಿಡ್ಡ ಜಾತಿ, ಜಗತ್ತಿನ ನಂಬರ್ 1 ಹಲಸಿದು. ನಂತರ ಚಂದ್ರ ಹಲಸು, ಹನಿ ಜಾಕ್, ಅಂಜೀರ್ ಫ್ರೂಟು, ಕಾಲಪತ್ತಿ, ಸಪೋಟ, ಸೀಡ್ಲೆಸ್, ಲಿಂಬೆ, ಹೀಗೆ ಬೇರೆ 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 ಹಣ್ಣಿನ ಮತ್ತು ಸರ್ವಋತು ಹಲಸಿನ ಗಿಡ ಎಲ್ಲವೂ ಕೂಡ ಇದೆ. ಅದಕ್ಕೆ ಡಿಮ್ಯಾಂಡ್ ಕೂಡ ಇದೆ. ನೋಡಿ, ಇಲ್ಲೆಲ್ಲ ಭಯಂಕರ ನೋಡ್ತಾ ಇದ್ದಾರೆ. ಅಣ್ಣ ಎಂಚುಂಡು? ವಾರ್ಷಕೊಂಡು ಇಂಚಿನ ಕಾರ್ಯಕ್ರಮಕ್ಕೆ ರೈತರ ಮಂತ್ರ ಬಾರಿ ಎಡ್ಡೆ ಒಂಜಿ ಒಂಜಿ ನರ್ಸರಿ ತಗೊಂಡ ಮುಳ್ಬಂಡು ಮಾಂತ ನರ್ಸರಿ ಎಲ್ಲ ಒಂಜಿ ಏರಿಯಾ ಹಿಡಿದು ತೂಯಿನ್ಲೆ ಕಾಪುಂಡು ಹರಿಸೋ ಕಾಪು ಖುಷಿ ಆಪುಂಡು ಎಂಕ ಪೋಡ ಕೈಯು
ಇದು ಇಲ್ಲಿ ಆರಂಭದಲ್ಲಿರುವಂಥ ಕೆಲವು ಸ್ಟಾಲ್ಗಳು. ಈ ಕೆಲವು ಸ್ಟಾಲ್ಗಳು ನಿಮಗೆ ತೋರಿಸುವಂಥ ಚಿಕ್ಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಯಶ್ವಿತ್ ಕಾಳೆಮನ್ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್ ಪುತ್ತೂರು. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನು ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.